ಮಧ್ಯವರ್ತಿಗಳ ಹಾವಳಿ ತಪ್ಪಿಸುವ ಸಲುವಾಗಿ ಹಾಗೂ ಸಾರ್ವಜನಿಕರಿಗೆ ಶೀಘ್ರ ಕಚೇರಿ ಕೆಲಸ ಮಾಡಿಕೊಡುವ ಸಲುವಾಗಿ ಅಧಿಕಾರಿಗಳ ಸಹಿತ ಜನತಾ ದರ್ಶನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಶಾಸಕ ಎಚ್.ವಿ. ವೆಂಕಟೇಶ್ ತಿಳಿಸಿದ್ದಾರೆ. ತುಮಕೂರು ಜಿಲ್ಲಾಡಳಿತ ಮತ್ತು ಪಾವಗಡ ತಾಲೂಕು ಪಂಚಾಯತ್ ಸಹಯೋಗದಲ್ಲಿ ಹಾಗೂ ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ ಮತ್ತು ಶಾಸಕ ಎಚ್.ವಿ. ವೆಂಕಟೇಶ್ ಇವರ ನೇತೃತ್ವದಲ್ಲಿ ಪಟ್ಟಣದ ಎಸ್ಎಸ್ಕೆ ಬಯಲು ರಂಗಮಂದಿರದಲ್ಲಿ ಜನತಾ ದರ್ಶನ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಸಾರ್ವಜನಿಕರ ಯಾವುದೇ ಸಮಸ್ಯೆಗಳನ್ನು ಬೇಗ ಇತ್ಯರ್ಥಪಡಿಸಬೇಕು ಹಾಗೂ ಸತಾಯಿಸಬಾರದು ಎಂದು ಅಧಿಕಾರಿಗಳಿಗೆ ತಾಕೀತು ಮಾಡಿದರು. ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ ಮಾತನಾಡಿ, ಸಾರ್ವಜನಿಕರ ಕುಂದುಕೊರತೆಯನ್ನು ಪರಿಹಾರ ಮಾಡಲು ಜನತಾ ದರ್ಶನ ಉತ್ತಮ ಕಾರ್ಯಕ್ರಮ ಎಂದರು. ಈ ಕಾರ್ಯಕ್ರಮದಲ್ಲಿ ಜಿಲ್ಲಾ ಮಟ್ಟದ ಮತ್ತು ತಾಲೂಕು ಮಟ್ಟದ ಎಲ್ಲ ಇಲಾಖೆಗಳ ಅಧಿಕಾರಿಗಳು ಪಾಲ್ಗೊಂಡು ಸಾರ್ವಜನಿಕರಿಂದ ಅಹವಾಲು ಸ್ವೀಕಾರ ಮಾಡಿದರು. ಕೆಲವು ಸಮಸ್ಯೆಗಳನ್ನು ಸ್ಥಳದಲ್ಲೇ ಪರಿಹರಿಸಲಾಯಿತು. ವಿವಿಧ ಇಲಾಖೆಗಳಿಂದ ಅರ್ಹ ಫಲಾನುಭವಿಗಳಿಗೆ ಹಲವು ಸೌಲಭ್ಯಗಳನ್ನು ವಿತರಿಸಲಾಯಿತು. ಇದೇ ವೇಳೆ ಜಿಲ್ಲಾ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಪ್ರಭು ಮತ್ತು ವಿವಿಧ ಇಲಾಖೆಗಳ ಜಿಲ್ಲಾ ವ್ಯವಸ್ಥಾಪಕ ನಿರ್ದೇಶಕರು, ಅಧಿಕಾರಿಗಳು ಮತ್ತು ತಾಲೂಕು ದಂಡಾಧಿಕಾರಿ ವರದರಾಜ್ ಇವರು, ಕಾರ್ಯನಿರ್ವಹಣಾಧಿಕಾರಿ ಜಾನಕಿರಾಮ್ ಸೇರಿದಂತೆ ಇತರೆ ಅಧಿಕಾರಿಗಳು ಈ ಸಭೆಯಲ್ಲಿ ಭಾಗವಹಿಸಿದ್ದರು. ವರದಿ ನಂದೀಶ್ ನಾಯ್ಕ, ಪಾವಗಡ. ಮತ್ತೆ ಶಾಂತಿಪ್ರಿಯ ಪಾವಗಡ ಜನತೆ ಮತ್ತು ಎಲ್ಲ ಜಿಲ್ಲಾ ಮಟ್ಟದ ಅಧಿಕಾರಿಗಳು, ತಾಲೂಕು ಮಟ್ಟದ ಅಧಿಕಾರಿಗಳು ಮತ್ತು ಈ ತಾಲೂಕಿನ ಎಲ್ಲ ಪತ್ರಿಕೆ ಮತ್ತು ಮಾಧ್ಯಮ ಮಿತ್ರರು, ನಿಮ್ಮ ಎಲ್ಲರಿಗೂ ನನ್ನ ನಮಸ್ಕಾರ. ಈ ಒಂದು ಉತ್ತಮ ಕಾರ್ಯಕ್ರಮ ಇದೆ, ಈ ಜನತಾ ದರ್ಶನ ಅಂತ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಏನು ನಾವು ಆಯ್ಕೆ ಮಾಡ್ತೀವಿ, ನಮ್ಮ ನಾಲ್ಕು ಮಟ್ಟದ ಅಧಿಕಾರಿಗಳು ಅದನ್ನು ಇಂಪ್ಲಿಮೆಂಟ್ ಮಾಡ್ತೀವಿ. ಅದರಲ್ಲಿ ಏನೇನು ನಿಮಗೆ ಕುಂದುಕೊರತೆ ಇದೆ ಅನ್ನೋದನ್ನು ತಿಳಿಯಲಿಕ್ಕೆ ನಿಮ್ಮ ತಾಲೂಕಿಗೆ ಬಂದು ಈ ಇಡೀ ಜಿಲ್ಲಾಡಳಿತ ಇಲ್ಲಿ ಇದ್ದೀವಿ. ಇವತ್ತು ಇಡೀ ದಿನ ಇಲ್ಲಿ ಇದ್ದು ನಿಮ್ಮದು ಏನು ಸಮಸ್ಯೆ ಇದೆ ಅದನ್ನು ನಾವು ಎಷ್ಟು ಮಟ್ಟಕ್ಕಾಗುತ್ತೆ ಅಷ್ಟು ನಾವು ಬಗೆಹರಿಸ್ತೀವಿ ಅನ್ನುವ ಒಂದು ವಿಚಾರವನ್ನು ನಿಮಗೆ ತಿಳಿಸಲಿಕ್ಕೆ ನಾನು ಇಷ್ಟಪಡ್ತೀನಿ. ಈಗಾಗಲೇ ನಮ್ಮ ಜಿಲ್ಲೆಯಲ್ಲಿ ಒಟ್ಟು ಒಂದು 8 ತಾಲೂಕಲ್ಲಿ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಾವು ಮಾಡಿದ್ದೀವಿ. ಮತ್ತು ಅದರಲ್ಲಿ ಏನೇನು ಒಂದು ಸಮಸ್ಯೆಗಳಿತ್ತು ಅದನ್ನು ಬಗೆಹರಿಸಲಿಕ್ಕೆ ನಾವು ಎಲ್ಲ ಅಧಿಕಾರಿಗಳು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅನ್ನೋ ವಿಚಾರವನ್ನು ನಿಮಗೆ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಸೊ ಇವತ್ತು ಪಾವಗಡ ತಾಲೂಕಲ್ಲಿ ಕೂಡ ಏನೇನು ನಿಮಗೆ ಸಮಸ್ಯೆಗಳಿದೆ ಅಂತ ನಾವೆಲ್ಲ ತಿಳಿದು ಸುಮಾರು ವಿಚಾರಗಳು ಕಂದಾಯ ಇಲಾಖೆಯಲ್ಲಿ ಇರುತ್ತೆ. ಸೊ ಕಂದಾಯ ಇಲಾಖೆ ತಹಸೀಲ್ದಾರ್ ಇದ್ದಾರೆ ಮತ್ತು ಎಲ್ಲ RIDAಗಳಿಗೆ ನಿಮ್ಮ ಹಂತದಲ್ಲಿ ಏನೇನು ಸಮಸ್ಯೆಗಳನ್ನು ಬಗೆಹರಿಸಬಹುದು ಅದನ್ನು ದಯವಿಟ್ಟು ಬಗೆಹರಿಸಿ ಅಂತ ನಾವು ನಿಮ್ಮೆಲ್ಲರಿಗೂ ಸೂಚನೆಯನ್ನು ಕೊಡ್ತಾ ಇದ್ದೀನಿ. ಈಗಾಗಲೇ ನಿನ್ನೆ ತಾನೇ ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಕಂದಾಯ ಇಲಾಖೆಯವರು ನಮಗೆ ಈಗ ಬರ ಪರಿಹಾರ ಏನು ಈ ವರ್ಷ ನಮಗೆ ಬರಪೀಡಿತ ತಾಲೂಕು ಜಿಲ್ಲೆ ಅಂತ ಘೋಷಣೆ ಆಗಿದೆ. ಈ ಬರ ಪರಿಹಾರವನ್ನು ಸಂಕ್ರಾಂತಿ ಮುಂಚಿತವಾಗಿ ನಿಮ್ಮ ಎಲ್ಲ ಖಾತೆಗಳಿಗೂ ತಲುಪಬೇಕು ಅಂತ ನಮಗೆ ನಿರ್ದೇಶನ ನೀಡಿದ್ದಾರೆ. ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಸುಮಾರು ಒಂದು 138 ಕೋಟಿ ರೂಪಾಯಿ ಬರ ಪರಿಹಾರಕ್ಕೆ ಬರಲಿದೆ. ಸೊ ನಿಮ್ಮ ತಾಲೂಕಲ್ಲಿ ಕೂಡ ಹೆಚ್ಚು ನಿಮ್ಮ ತಹಸೀಲ್ದಾರ್ ಅವರು ಫಾರ್ಮರ್ಸನ್ನು ಐಡೆಂಟಿಫೈ ಮಾಡಿ ಮತ್ತು ನಮ್ಮ ಫ್ರೂಟ್ಸ್ ಡೇಟಾಬೇಸಲ್ಲಿ ದಾಖಲೆ ಮಾಡಿದ್ದಾರೆ. ಸೊ ಮ್ಯಾಕ್ಸಿಮಮ್ ಆಲ್ಮೋಸ್ಟ್ 83% ಆಗಿದೆ ನಿಮ್ಮಲ್ಲಿ. ಸೊ ಎಲ್ಲ ರೈತರಿಗೂ ಒಂದು ತ್ವರಿತ ಗತಿಯಲ್ಲಿ ಈ ಪರಿಹಾರ ಹಣವನ್ನು ತಲುಪಬೇಕು ಅಂತ ಮಾನ್ಯ ಮುಖ್ಯಮಂತ್ರಿಯವರು ನಮ್ಮೆಲ್ಲರಿಗೂ ನಿರ್ದೇಶನ ನೀಡಿದ್ದಾರೆ. ಸೊ ಅದಕ್ಕೆ ತಕ್ಕಂತೆ ನಾವೆಲ್ಲ ಕೆಲಸ ಮಾಡ್ತಾ ಇದ್ದೀವಿ. ಆ ಒಂದು ವಿಚಾರವನ್ನು ನಿಮಗೆ ಹೇಳಕ್ಕೆ ಬಯಸ್ತಾ ಇದ್ದೀನಿ. ಅದು ಇಲ್ಲದೆ ಮಾನ್ಯ ಕಂದಾಯ ಸಚಿವರು ಕೂಡ ಪ್ರತಿ ತಿಂಗಳು ನಮಗೆ ಎಲ್ಲ ರಿವ್ಯೂ ಮಾಡ್ತಿದ್ದಾರೆ. ಈ ನಿಮ್ಮದು RTC ಕಾಲಮ್ 39 ಮಿಸ್ಮ್ಯಾಚ್ ಇರ್ಬೋದು, RRT ವಿಚಾರ ಇರ್ಬೋದು, ಮತ್ತು ಇನ್ನಿತರ ಕೋರ್ಟ್ ಕೇಸಸ್ ಕೂಡ ನಮಗೆ ರಿವ್ಯೂ ಮಾಡ್ತಿದ್ದಾರೆ. ಅದು ಕೂಡ ನಮ್ಮ AC ಇರ್ಬೋದು, ತಹಸೀಲ್ದಾರು ಎಲ್ಲರೂ ಪ್ರತಿದಿನ ರಾತ್ರಿ ಅವರು ಕೆಲಸ ಮಾಡ್ತಿದ್ದಾರೆ ಅನ್ನೋ ವಿಚಾರವನ್ನು ನಿಮಗೆ ಹೇಳಕ್ಕೆ ಬಯಸ್ತಾ ಇದ್ದೀನಿ ಈ ಒಂದು ಸಂದರ್ಭದಲ್ಲಿ. ಮತ್ತು ಈ ಏನು 5 ಗ್ಯಾರಂಟಿ ಯೋಜನೆಗಳು ಇದೆ, ಗೃಹಲಕ್ಷ್ಮಿ ಶಕ್ತಿ ಯೋಜನೆ, ಗೃಹ ಜ್ಯೋತಿದು ಮತ್ತು ಯುವ ನದಿಯಲ್ಲಿ ಕೂಡ ಈಗ ನಾವು ದಾಖಲೆಯನ್ನು ಮಾಡ್ತಾ ಇದ್ದೀವಿ. ಯಾರ್ಯಾರು ಅರ್ಹರಿದ್ದಾರೆ ಅವರೆಲ್ಲರಿಗೂ ಈ ಒಂದು ಸವಲತ್ತನ್ನು ನಾವು ತಲುಪಬೇಕು ಅಂತ ನಾವು ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ಇವತ್ತು ಕೂಡ ಸ್ಟಾಲ್ಸ್ ಇದೆ. ಸೊ ನಿಮಗೆ ಏನಾದರೂ ಸಮಸ್ಯೆ ಇದ್ದರೆ
ತಾವು ತಿಳ್ಕೋಬೋದು ಯಾವ ಹಂತದಲ್ಲಿ ಸಮಸ್ಯೆ ಇದೆ, ನಿಮ್ಮಲ್ಲಿ ಆಧಾರ್ ಜೋಡಣೆ ಆಗಿದೆಯಾ ಅಥವಾ ಬ್ಯಾಂಕಲ್ಲಿ ಸಮಸ್ಯೆ ಇದೆಯಾ ಅಂತ ತಾವು ತಿಳ್ಕೊಂಡು ನಮಗೆ ಇನ್ನೂ ಮುಂದೆ ಇಶ್ಯೂಸ್ ಇದ್ದರೆ ಕೂಡ ನಮಗೆ ತಾವು ತಿಳಿಸಿ.